ಹಾಯ್ ಹಲೋ అందరికీ ನಮಸ್ತೆ. ನಾನು ಕವಿತಾ ಶ್ರೀನಿವಾಸ್. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದೆ. ನಾನು ಬ್ಯಾಂಗ್ಳೂರಿನಲ್ಲಿದ್ದ ಒಂದು ಒಳ್ಳೆ ಪ್ಲೇಸ್ವನ್ನು ನಿಮಗೆ ತೋರ್ಸೋಕ್ಕೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ. ಪ್ಲೇಸ್ ಅಂತ ಹೇಳಕ್ಕಂತೆ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಜನಸಮೂಹ ನೋಡ್ರಿ, ಎಷ್ಟು ಜನಸಮೂಹ. ನಿಮಗೆ ಇಲ್ಲಿ ಫೋಟೋಸ್ ನೋಡಿ, ಪುನೀತ್ ರಾಜ್ಕುಮಾರ್ ಸಾರ್ ಅವ್ರ ಫೋಟೋಸ್ ಅಲ್ಲಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವರು ಅವ್ರ ಮಗಳು ಹೊತ್ಕೊಂತಿದ್ದ ಒಂದು ಫೋಟೋವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಇಲ್ಲಿ ಎಷ್ಟೋ ಮಂದಿ ಜನ ಏನೋ ಒಂದು ಮಾರ್ಕಂತ ಜೀವನವನ್ನು ಇದನ್ನು ನೋಡೋಕ್ಕೆ ಎಷ್ಟು ತುಂಬ ಜನ ಬಂದಾರ್ರಿ. ಎಷ್ಟು ನೀಟ್ನೆಸ್ ಆಯಿತು. ಇಷ್ಟು ಜನ ಇದ್ರೂ ಎಲ್ಲಿ ನೋಡೋಕ್ಕೆ ಒಂದು ಪೇಪರ್ ಕೂಡ ಇಲ್ಲ. ಸಾರ್ ಒಂದು ವರ್ಷ ಕಾಲವನ್ನು ಮುಗ್ದಿತ್ತು ನಮ್ಮೆಲ್ಲರನ್ನು ಬಿಟ್ಟು ಹೋಗಿ, ಪುನೀತ್ ರಾಜ್ಕುಮಾರ್ ಸಾರ್ ಅವರು. ಆದ್ರೂ ಈಗ ಯಾರು ಮರೆಯೋಕ್ಕೆ ಆಗ್ತಾ ಇಲ್ಲ. ಎಲ್ಲರ ಮನಸ್ಸಿನಲ್ಲಿ ಅವರು ಸಜೀವವಾಗೇ ಇದ್ದಾರಂತ ಹೇಳ್ಬೋದು. ಯಾರಾದ್ರೂ ತೀರ್ಕೊಂಡಿದ್ರೆ ಒಂದು ವರ್ಷ ಆದಮೇಲೆನೋ ಒಂದು ದಿನ ಆಗಿದ್ಮೇಲೆನೋ ಯಾವಾಗನ್ನ ನೆನೆಸ್ಕೊತೀವಿ ಅಷ್ಟೇ. ಆದರೆ ಇವ್ರನ್ನ ನೋಡೋಕ್ಕೆ ಇಷ್ಟು ಮಂದಿ ಜನ, ಎಷ್ಟು ಮಂದಿ ಲೈನ್ ಕ್ಯೂನಾಗ ನಿಂತ್ಕೊಂಡು ಒಂದು ಪುಷ್ಪಗುಚ್ಛವನ್ನು ಅವ್ರ ಹತ್ರ ಪಾದ ಹತ್ರ ಇಟ್ಟು ನಮಸ್ಕಾರ ಮಾಡಿ, ಅವರು ಹತ್ರ ಒಂದು ಫೋಟೋ ಹತ್ರ ಒಂದು ಫೋಟೋ ತೊಗೊಳಕ್ಕೆ ಎಷ್ಟು ತಪನೆ ಪಡ್ತಾ ಇದ್ದಾರಂತಂದರೆ ಹೇಳೋಕ್ಕೆ ನನಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಇನ್ನೊಂದು ವಿಷಯ ಏನಂದರೆ, ನನಗೆ ಸರಿಯಾಗಿ ಕನ್ನಡ ಬರೋಂಗಿಲ್ಲ. ಇದ್ರಾಗ ಏನನ್ನ ಮಿಸ್ಟೇಕ್ ಇದ್ದರೆ ತಪ್ಪ ಅಂತ ಅನ್ಕೋಬೇಡ ಪ್ಲೀಸ್. ಆ್ಯಂಡ್ ಇದು ನೋಡ್ರಿ ಎಷ್ಟು ಚೆನ್ನಾಗೈತು. ಗಾರ್ಡನ್ ಎಷ್ಟು ಚೆನ್ನಾಗೈತು, ಗಿಡಗಳು, ಪ್ಲೇಸು, ವಾತಾವರಣ ಎಷ್ಟೋ ಚೆನ್ನಾಗೈತು. ಎಷ್ಟೋ ಮಂದಿ ಜನಗಳು ಬರ್ತಾ ಇದ್ದಾರೆ. ಅವರು ಇಲ್ಲ ಅಂತ ಹೇಳಕ್ಕೆ ನಾನು ಭಾಳ ಚಿಂತಿಸ್ತಾ ಇದ್ದೀನಿ. ಬಟ್ ಅದು ನಾವೆಲ್ಲರೂ ನಂಬಬೇಕಾದ ವಿಷಯ. ಆದ್ರೂ ನಮ್ಮೆಲ್ಲರ ಮಧ್ಯೆ ಅವರು ಇದ್ದಾರೋ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವಾಗಲೂ ಅವರು ಸಜೀವನಾಗಿ ಇರ್ತಾರೆ. ದೇವರು ಅಂಥವ್ರನ್ನು ಮತ್ತೆ ಮತ್ತೆ ಹುಟ್ಟಿಸಬೇಕು. ಯಾಕಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವ, ಗೌರವ, ಪ್ರೀತಿ, ಜನ ಮೇಲೆ ಒಂದು ಅಭಿಮಾನ ಹೀರೋ ಅಂದರೆ ನಮಗೆ ಅಭಿಮಾನ ಇರ್ತದೆ. ಆದರೆ ಅವ್ರಿಗೂ ಎಲ್ಲರ ಮೇಲೆ ಒಂದು ಅಭಿಮಾನ ಆಯಿತು. ಎಲ್ಲರೂ ಒಂದು ಪೂಲಗುತ್ತಿಯನ್ನು ತಗೊಂಡು ಹೋಗಿ ಅವ್ರ ಹತ್ರ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಎಷ್ಟೋ ಮಂದಿ ವೆಯ್ಟ್ ಮಾಡ್ತಾ ಇದ್ದಾರೆ. 1 hour ಕಾಲ ನಾವು ಅಲ್ಲಿ ವೆಯ್ಟ್ ಮಾಡಿ ಲೈನ್ನಾಗ ನಿಂತ್ಕೊಂಡು ಅವರ ಒಂದು ಸ್ಮಾರಕವನ್ನು ನೋಡೋಕ್ಕೆ ಬಹಳ ತಪಿಸಿದ್ದೀವಿ. ಆ ಸಮಯವಲ್ಲೂ ನಾನು ಈ ವಿಡಿಯೋವನ್ನು ತೆಗೆದಿದ್ದೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ. ಅದು ಇಲ್ಲಿ ವರ್ಕರ್ಸು ಭಾಳ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರ ಸಣ್ಣ ಹುಡುಗರಿದ್ದಂಗಿನಿಂದ ಎಷ್ಟು ಫೋಟೋ ಇಳಿಸ್ಕೊಂಡಾರ ಅವೆಲ್ಲ ಫೋಟೋವನ್ನು ಅವರು ಅಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಹೂವುಗಳು ಎಷ್ಟೋ ಮಂದಿ ಹೂವು ತರ್ತಾ ಇದ್ದಾರೆ, ಅಲ್ಲಿ ಹೂವು ಹಾಕ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಕಾಲಿಲ್ದವ್ರು ಕೂಡ ವೀಲ್ ಚೇರ್ನಾಗ ನೋಡ್ರಿ, ನೀವು ಇಲ್ಲಿ ನೋಡ್ಬೋದು. ವೀಲ್ ಚೇರ್ನಾಗ ಕೂಡ ಅವ್ರು ಬಂದು ಅವ್ರನ್ನ ನೋಡೋಕ್ಕೆ ಎಷ್ಟೋ ತಪನೆ ಪಡ್ತಾ ಇದ್ದಾರೆ. ಎಷ್ಟೋ ಮಂದಿ ಅಲ್ಲಿಗೆ ಬರೋಕ್ಕೆ ಹೋಗೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ತಪ್ಪಾಗಿ ತಿಳ್ಕೊಬೇಡ. ಅವರನ್ನು ನೋಡೋಕ್ಕೆ ತಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಭಾಳ ಚಿಂತಿಸಿದ್ದೆ, ಇಂಥ ಒಳ್ಳೆಯವರು ಇಲ್ಲ ಈಗ. ಆದ್ರೂ ನಾವು ಇಲ್ಲಿ ತನಕ ಬಂದು ಅವ್ರು ನೋಡೋ ಒಂದು ಅದೃಷ್ಟವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಬಹಳ ಮಂದಿ ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ. ಎಷ್ಟೋ ಲೈನು ಆ ಕ್ಯೂನಾಗ ನಿಂತ್ಕೊಂಡು ಎಷ್ಟೋ ಮುದೋರು, ಹುಡುಗರು, ವಿಕಲಾಂಗರು ಹೋಗಿ ಅವ್ರನ್ನ ನೋಡೋಕ್ಕೆ ಎಷ್ಟೋ ತಪಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನೋಡಬೇಕು ಅಂತ ನಾನು ಈ ವಿಡಿಯೋವನ್ನು ತೆಗೆದಿದ್ದೆ. ನೋಡ್ರಿ, ಎಷ್ಟು ಪೊಲೀಸ್ ಸೆಕ್ಯೂರಿಟಿ, ತುಂಬ ಸೆಕ್ಯೂರಿಟಿನೇ ಆಯಿತು. ಅದ್ರ ಪಕ್ಕದಾಗ ಅಮ್ಮವ್ರದ್ದು ಅಪ್ಪವ್ರದ್ದು ಕೂಡ ಸ್ಮಾರಕಿಯನ್ನು ನೀವು ನೋಡ್ಬೋದು. ನಾನು ತೋರಿಸ್ತೀನಿ ಅದನ್ನು ಕೂಡ ನಿಮಗೆ. ನೋಡ್ರಿ, ಎಷ್ಟು ಹೂವನ್ನು ಹಾಕಿ ಎಷ್ಟೋ ಫೋಟೋಗಳನ್ನು ಮೇಲೆ ಇಟ್ಟಿದ್ದಾರೆ. ಅವರು ಸಣ್ಣ ಹುಡುಗರ ಫೋಟೋನಿಂದ ಎಲ್ಲ ಫೋಟೋವನ್ನು ಕೂಡ ಅಲ್ಲಿ ನೋಡಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಸೆಕ್ಯೂರಿಟಿ ಅವರು ಎಷ್ಟು ಹೇಳಿದ್ರು ಹಂಗೆ ನೋಡ್ಕೊತೇ ಫೋಟೋ ತಕ್ಕೊತಾನೆ ಇರ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ. ಅವರಂದರೆ ಅಷ್ಟು ಪ್ರೀತಿಯ ಎಲ್ಲರ ಜನದಾಗ ಮನಸ್ಸನ್ನಾಗ ಐತಿ. ಏನೂ ಮಾಡೋಕ್ಕಾಗ್ತಾ ಇಲ್ಲ, ಆಗೋಂಗಿಲ್ಲ. ನಮ್ಮೆಲ್ಲರ ಕೈಯಲ್ಲಿ ಏನೂ ಇಲ್ಲ. ದೇವರು ಮಾಡಿದ್ದ ಒಂದು ಕೆಲಸ ಅದು. ಆದ್ರೂ ಅವರು ಮತ್ತೆ ಹುಟ್ಟಿ ಬಂದಿರಬೇಕು ಅಂತ ನಾವು ಮನಸ್ಸಿನಾಗ ದೇವ್ರನ್ನ ಬೇಡ್ಕೊತಾ ಇದ್ದೀವಿ. ಅಂತ ಒಳ್ಳೆಯವರು ಮತ್ತೆ ಮತ್ತೆ ಬರಬೇಕು. ಎಷ್ಟೋ ಮಂದಿ ಆದರ್ಶವಾಗಿ ನಿಂತಿದ್ದಾರೆ ಪುನೀತ್ ರಾಜ್ಕುಮಾರ್ ಸಾರ್ ಅವರು. ಅಮ್ಮನ ನೋಡಿ ನಮಸ್ಕಾರವನ್ನು ಮಾಡಿಕೊಂಡಿದ್ದೆ ನಾನು. ಆಮೇಲೆ ಅಪ್ಪನವ್ರದ್ದು ಬರ್ತದೆ ಇಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವ್ರಿಗೆ. ಅದನ್ನು ಕೂಡ ನೋಡಿ. ಎಲ್ಲರೂ ಅಲ್ಲಿಗೆ ಕೂಡ ಬರೋದು. ಅಲ್ಲಿ ಕೂಡ ಅವ್ರಿಗೆ ನಮಸ್ಕಾರವನ್ನು ಮಾಡಿ ಪೂಲಗುತ್ತಿಯನ್ನು ಕೊಟ್ಟು ಅಲ್ಲಿ ಕೂಡ ಎಲ್ಲರೂ
ಭಾಳ ನಿಂತ್ಕೊಂಡು ನನ್ನ ನೋಡ್ತಾ ಇದ್ದೀರಿ. ನಾನು ಕೂಡ ನೋಡಿ ಪಾಪ ಬಹಳ ಮಂದಿ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಕೂಡ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ. ಯಾಕಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆ ಆ್ಯಕ್ಟರ್, ಒಳ್ಳೆ ಮನುಷ್ಯರು. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಹಂಗೆ ಇವರೆಲ್ಲರೂ ಇಲ್ಲೇ ಇದ್ದಾರಾ ಅನಿಸ್ತಾ ಇತ್ತು ಅಲ್ಲಿ ಹೋಗಿದ್ರೆ. ಆದರೆ ಇದು ನಾವು ನಂಬಬೇಕು ವಿಷಯ ಅಲ್ಲ. ಆದರೆ ಇನ್ನೂ ಒಂದೇನೆಂದರೆ ಸಾರ್ ಮಾಡಿದ್ದ ಎಲ್ಲ ಮೂವಿನಲ್ಲಿ ಫೋಟೋಸನ್ನು ಕಲೆಕ್ಟ್ ಮಾಡಿ ಒಂದು ಮ್ಯೂಸಿಯಂ ಥರ ಅಲ್ಲಿ ಇಟ್ಟಿದ್ದಾರೆ. ಎಷ್ಟೊಂದು ಒಳ್ಳೆ ಕ್ಯಾರೆಕ್ಟರ್ಗಳ್ರಿ. ಅಸಲು ನಾವು ನೋಡೇ ಇಲ್ಲ ಇಷ್ಟು ಕ್ಯಾರೆಕ್ಟರ್ಗಳು. ನಮ್ಗೆ ಗುರ್ತಾಗಿದ್ದು ಸ್ವಲ್ಪನೇ, ಅಲ್ಲಿಗೆ ಹೋಗಿ ನೋಡಿದ್ದೆ ಎಲ್ಲ ಕ್ಯಾರೆಕ್ಟರ್ಗಳೂ ಮಾಡಿದ್ದಾರೆ ಅವರು. ಅವು ಫೋಟೋಸ್ ನೋಡಿದರೆ ಒಂದು ಆಶ್ಚರ್ಯ. ಒಬ್ಬ ವ್ಯಕ್ತಿ ಎಲ್ಲ ಕ್ಯಾರೆಕ್ಟ್ರಿಗೂ ಇಷ್ಟು ಶೂಟಾಗಿ ಮಾಡ್ತಾರಾ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫೋಟೋಸ್, ಎಷ್ಟು ಚೆನ್ನಾಗಿದ್ದಾವೆ. ಮ್ಯೂಸಿಯಂ ಬಹಳ ಮಂದಿ ನೋಡ್ಕೊತ ಫೋಟೋಸ್ ಇಳ್ಕೊತ ಹೋಗ್ತಾ ಇದ್ದಾರೆ. ನಾನು ವಿಡಿಯೋ ತೆಗೆದಿದ್ದೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ. ಭಕ್ತ ಪ್ರಹ್ಲಾದ ಕ್ಯಾರೆಕ್ಟರ್ ಕೂಡ ಅವರು ಮಾಡಿದ್ದಾರೆ, ಅದು ಕೂಡ ಬಹಳ ಚೆನ್ನಾಗೈತೆ. ತುಂಬ ಸಂತೋಷ ಆಗಿತ್ತು ನಮ್ಗೆ ಅವೆಲ್ಲ ನೋಡಿ. ಅದಕ್ಕಂದರೆ ಅಸಲು ಎಷ್ಟು ಚೆನ್ನಾಗಿದ್ದಾವೆ ಫೋಟೋಸು, ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು ಅಂತ ಆಶ್ಚರ್ಯ ಅನಿಸಿತ್ತು ನನಗೆ ಆ ಫೋಟೋಸ್ ನೋಡಿ. ಆವಾಗ ನಾನು ಅಂದ್ಕೊಂಡಿದ್ದೆ ರಿಯಲಿ ಅವರು ಮೂವೀಸ್ನಾಗ ನಾವು ಅಷ್ಟು ಮೂವೀಸ್ ಎಲ್ಲ ನೋಡಿಲ್ಲಲ್ಲ, ಆದರೆ ಈಗ ಈ ಫೋಟೋಸ್ನಾಗ ಅವ್ರು ಮಾಡಿದ ಕ್ಯಾರೆಕ್ಟರ್ಗಳೆಲ್ಲ ನೋಡಿದ್ದೀವಿ. ಅದಕ್ಕೂ ನಾನು ಸಂತೋಷಪಟ್ಟಿದ್ದೆ ಮೊದಲು. ಆದರೆ ಅಲ್ಲಿಗೆ ಹೋಗಿದ್ದಕ್ಕೆ ಸಂತೋಷ ಅನಿಸಿಲ್ಲ. ಯಾಕಂದರೆ ಹಂಗೆ ನಾವು ಹೋಗಿ ಅಂಥ ಪರಿಸ್ಥಿತಿನಾಗ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ದರ್ಶನ ಮಾಡ್ಕೊಳೋದು ಯಾರಿಗಾದರೂ ವಿಚಾರಿಸಬೇಕಾದ ಸಮಯ. ಆದರೂ ಏನು ಮಾಡೋಕ್ಕಾಗಿಲ್ಲಲ್ಲ. ಎನಿವೇ ನಿಮಗೆಲ್ಲರಿಗೂ ಈ ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಅಂದ್ಕೊತಾ ಇದ್ದೆ. ಪ್ಲೀಸ್ ಏನನ್ನ ತಪ್ಪಾಗಿದ್ದರೆ ಕ್ಷಮಿಸಿರಿ. ನನ್ನ ಕನ್ನಡ ಬಂದಂಗೆ ನಾನು ಮಾತಾಡಿ ನಿಮ್ಮೆಲ್ಲರಿಗೂ ಈ ಪ್ಲೇಸನ್ನು ತೋರಿಸ್ಬೇಕು ಅಂತ ಒಂದು ಆಶೆಯಿಂದ ಈ ವಿಡಿಯೋವನ್ನು ಮಾಡಿದ್ದೆ. ನಿಮ್ಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಮಾಡಿರಿ, ಒಂದು ಕಾಮೆಂಟ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ನ ಫಸ್ಟಾಗಿ ಯಾರನ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ಆದರೆ ತಪ್ಪಾಗಿ ಮಾತ್ರ ಯಾರೂ ತಿಳ್ಕೊಬೇಡ. ತೆಲುಗುನಾಗ ಮಾಡ್ಬೇಕು ಅಂದ್ಕೊಂಡಿದ್ದೆ. ಭಾಳ ಮಂದಿ ಕನ್ನಡದ ಪ್ರೀತಿಯ ಕರ್ನಾಟಕದ ಯುವರಾಜ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಭಾಷೆಯನ್ನೇ ನಾವು ಮಾತಾಡಿ ಕೂಡ ಮಾಡ್ತಾ ಇದ್ದಾರೆ. ಎಂಟ್ರೆನ್ಸ್ ಬೋರ್ಡು ಸ್ಮಾರಕ ಅಂತ ಇದನ್ನು ಎಂಟ್ರೆನ್ಸ್ ಬಹಳ ಚೆನ್ನಾಗಿತ್ತು. ತುಂಬ ಗಾರ್ಡನು ಗಿಡಗಳು ಎಲ್ಲ ಮಂದಿನೂ ಇದ್ದಾರೆ.